ಅಮೃತ ಪ್ರಕಾಶನ ಪತ್ರಿಕೆಯ ಸಾರಥ್ಯದಲ್ಲಿ ಇಂದಿರಾ ಶೆಟ್ಟಿಯವರ ಕವನ ಸಂಕಲನ ಗೂಡು ಹಕ್ಕಿಯ ಹಾಡು ಬಿಡುಗಡೆ ಸಮಾರಂಭವು ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಹಿರಿಯ ಸಾಹಿತಿ, ವಾಗ್ಮಿ ಹಾಗೂ ನಿವೃತ್ತ ಶಿಕ್ಷಕಿ ಬಿಎಂ ರೋಹಿಣಿ ಕವನ ಸಂಕಲನ ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ವಹಿಸಿದ್ರು. ಯಾವ ಕವಿಯ ಕೃತಿಯೂ ಬೆಳಕಿಗೆ ಬರುವುದಿಲ್ಲ. ಅದು ಕತ್ತಲೆಯಲ್ಲಿ ಪ್ರೇಯಸಿಗೆ ಕಣ್ಣು ಹೊಡೆದಷ್ಟೇ ನಿರುಪಯುಕ್ತ. ಆದ್ದರಿಂದ ಅಂಥ ಕೆಲಸವನ್ನು ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಮಾಡ್ತೀರಿ. ಒಬ್ಬ ಹೊಸ ಲೇಖಕಿಗೆ ಪ್ರೋತ್ಸಾಹ ಕೊಡ್ತೀರಿ ಎಂಬ ವಿಶ್ವಾಸದಿಂದ ಒಂದೆರಡು ಮಾತು ಅವರನ್ನು ಹರಸುವಂಥದ್ದು ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಈ ಸಾಹಿತ್ಯ ಬೆಳವಣಿಗೆ ಆಗಬೇಕಾದ್ರೆ ಒಂದು 5 ಅಂಗಗಳಿವೆ. ಒಂದು, ಮೊದಲನೇದಾಗಿ ಲೇಖಕಿ. ಆ ಲೇಖಕಿ ಕವಿಯರಲ್ಲಿ 2 ನಮೂನೆಯವರು ಇದ್ದಾರೆ. ಒಂದು, ಹುಟ್ಟಿನಿಂದಲೇ ಜನ್ಮ ಅವರು ಹುಟ್ಟುತ್ತಲೇ ಕವಿಗಳು, ಒಂದು ವರ್ಗ. ಇನ್ನೊಂದು ವರ್ಗ ಇದೆ, ಅವರು ಶಿಕ್ಷಣದಿಂದ ಅನುಭವದಿಂದ ಕವಿಗಳಾಗುವವರು. ಈ 2 ವರ್ಗದವರು ಅತ್ಯುತ್ತಮವಾದನ್ನೇ ಕೊಟ್ಟಿದ್ದಾರೆ. ಅದರಿಂದ 2ನ್ನೂ ನಾನು ಗೌರವಿಸ್ತೇನೆ. ಈ ನಮ್ಮ ಇಂದಿರಾ ಅವರು ಆ ಮಟ್ಟಿನಲ್ಲಿ ಕವಯಿತ್ರಿ ಆದವರು. ಇನ್ನು ಎರಡನೇದು, ಕವಿ ಆದ್ಮೇಲೆ ಎರಡನೇ ವಿಮರ್ಶಕ. ಕಾರ್ಯಕ್ರಮದಲ್ಲಿ ಅಮೃತ ಪ್ರಕಾಶನ ಪತ್ರಿಕೆಯ ಸಂಪಾದಕಿ ಮಾಲತಿ ಶೆಟ್ಟಿ ಮಾಣೂರ್, ಉಪ ಸಂಪಾದಕ ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು.